ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. Oh, that's nice, Arati. Seema, just run. ಇದೇಗೆ ಎಲ್ಲಾ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ನಮಸ್ಕಾರ ವೀಕ್ಷಕರೇ, ರುಚಿಯಾದ ಸವಿರುಚಿಯಾದ ಕಾರ್ಯಕ್ರಮವೇ ಈ ನಮ್ಮ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚಲಕ್ಕಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌಗಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಬಿಸಿಲಿಗೆ ಕಾಫಿ ಅಥವಾ ಟೀ ಬೇಕಾ ಅಂತ ಕೇಳಿದರೆ ಎಲ್ಲರೂ ಕೂಡ ಕೋಲ್ಡ್ ಆಗಿರಲಿ ಅಂತ ಹೇಳ್ತಾರೆ. ಅದೇ ರೀತಿ ಇವತ್ತಿನ ಈ ನಮ್ಮ ಸಂಚಿಕೆಯಲ್ಲಿ ಸೆಕೆಗಾಲಕ್ಕೆ ಆಗುವಂಥ ಯಾವುದು ಸುಲಭ ರೀತಿಯಾದಂಥ ಅಡುಗೆಗಳು, ಅದು ಪಾನೀಯವೋ ಅಥವಾ ತಿಂಡಿ ತಿನಿಸುಗಳು ಯಾವುದು ಅಂತ ನೋಡೋಣ. ಇವತ್ತಿನ ಈ ಸಂಚಿಕೆಯಲ್ಲಿ ನಮಗೆ ರುಚಿಯಾದ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಕುಸುಮಾ ಪ್ರಸಾದ್ ಅವರು. ಯಾವ ಅಡುಗೆ ಹೇಳ್ಕೊಡ್ತಾರೆ ಅವ್ರನ್ನೇ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಮತ್ತೊಮ್ಮೆ ಮೈಸೂರಿಂದ ಇಲ್ಲಿಗೆ ಬಂದಿದ್ದೀರಿ ಅಲ್ವಾ? ಈಗ ಮೈಸೂರಿದ್ದು ಯಾವ ಸ್ಪೆಷಲ್ ಅಡುಗೆ? ಅದಕ್ಕೂ ಮೊದಲು ಇಲ್ಲಿ ಸೆಕೆಗಾಲ ಫುಲ್ ಪೀಕಲ್ಲಿ ಈಗಲೇ ಶುರು ಆಗಿದೆ. ಹೌದು. ಮೈಸೂರಲ್ಲಿ ಹೇಗಿದೆ? ಮೈಸೂರಲ್ಲಿ ಇದಕ್ಕಿಂತ ಸ್ವಲ್ಪ ಕಡಿಮೆ ಇದೆ. ಮಂಗಳೂರಿಗೆ ಕಂಪೇರ್ ಮಾಡಿದ್ರೆ ಮೈಸೂರಿಗೆ ಸ್ವಲ್ಪ, ಮೈಸೂರು ವೆದರ್ ಚೆನ್ನಾಗಿದೆ. ಹೌದು. ಈಗ ಇನ್ನೂ ಪ್ಲೆಸೆಂಟ್ ಆಗಿದೆ. ಹೌದೌದು ಅಲ್ವಾ? ಸರಿ, ಹಾಗಾದ್ರೆ ಇಲ್ಲಿದು ಸೆಕೆಗೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ? ಏನ್ ಅಡಿಗೆ ಕಲಿಸ್ಬೇಕು ಅಂತೇಳಿ? ನೀವು ಆಗ್ಲೇ ಸೆಕೆ ಅಂತ ಹೇಳಿದ್ರಿ, ಏನಾದ್ರೂ ಕೋಲ್ಡ್ ಡ್ರಿಂಕ್, ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ. ಅದನ್ನ ಹೇಳಿದ್ರೆ ಎಲ್ರು ಕೂಡ ತುಂಬಾ ಖುಷಿಯಲ್ಲಿ ಕೇಳ್ತಾರೆ. ಯಾಕೆ ಗೊತ್ತಾ? ಸೆಕೆಗಾಲಕ್ಕೆ ಅದೇ ಬೇಕು. ತುಂಬಾ ಸುಲಭದಲ್ಲಿ ಅಡಿಗೆನೂ ಮಾಡ್ಬೇಕು, ಕಿಚನ್ ಇಂದ ಬೇಗ ಹೊರಗಡೆ ಬರ್ಬೇಕು. ಹೌದು. ಒಂದದು ಜ್ಯೂಸ್, ಮತ್ತಿನ್ನೊಂದು ಹೊಟ್ಟೆ ಹಸಿವು ಅಂದ್ರಲ್ಲ, ಈಗ ಬಟಾಣಿ ಕಾಳಿಂದು ಸೀಸನ್. ಸೊ ಬಟಾಣಿ ಕಾಳು ಮತ್ತೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಡ್ತೀನಿ. ಓ, ಅವಲಕ್ಕಿ ಚಿತ್ರಾನ್ನ. ಅವಲಕ್ಕಿ ಚಿತ್ರಾನ್ನ ಯೂಶುವಲಿ ನಾವು ಲಿಂಬು ಹಾಕಿನೇ ಹೀಗೆ ಮಾಡ್ತೀವಿ. ಹೌದು, ಇದು ಸ್ವಲ್ಪ ಬೇರೆ ತರ ಇದೆ, ನೋಡಿ ಮಾಡಿಕೊಡ್ತೀನಿ, ಟೇಸ್ಟ್ ನೋಡಿ. ಖಂಡಿತ. ಕಿಚನ್ಗೆ ಹೋಗೋಣ ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ಈಗ ನಮ್ಗೆ ತಂಪು ಪಾನೀಯೋ ಅಥವಾ ತಿಂಡಿಯ? ಫಸ್ಟ್ ಹೊಟ್ಟೆ ಹಸಿವು ಅಂದ್ರಲ್ಲ, ಫಸ್ಟ್ ತಿಂಡಿನೇ ತಿನ್ಬಿಡಿ. ಸರಿ, ಹಾಗಾದ್ರೆ ಫಸ್ಟ್ ಈಗ ಚಿತ್ರಾನ್ನ, ಅವಲಕ್ಕಿ ಚಿತ್ರಾನ್ನ, ಕ್ಯಾಪ್ಸಿಕಮ್ ಮತ್ತೆ ಬಟಾಣಿ, ಹಸಿ ಬಟಾಣಿ ಹಾಕ್ಬಿಟ್ಟು. ಓ ನೈಸ್. ಸ್ಟಾರ್ಟ್ ಮಾಡೋಣ. ಹೇಗೆ? ಮೊದಲಿನ ಕೆಲಸ ಅಂದ್ರೆ 1 ಕಪ್ ಅವಲಕ್ಕಿ. ಈ ಅವಲಕ್ಕಿನ ಒಂದ್ಸರಿ ನೀರಿಗೆ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಸೋರೋಕೆ ಇಡ್ಬೇಕು. ಸರಿ, ನೀರು ಹಾಕ್ಲಾ? ಹೌದು, ಹಾಕಿ. ನಾವು ಬಾಕಿ ಒಗ್ಗರಣೆಗೆ ಬೇಕಾ? ಹೌದು, ಇನ್ನು ಸ್ವಲ್ಪ ಹಾಕಿ. ಸೊ ಇದು ಎಷ್ಟೊತ್ತು ನೆನಿಬೇಕು? ಇದೊಂದು 5 ನಿಮಿಷ ನೆನೆದ್ರೆ ಸಾಕು. ಇದು ಗಟ್ಟಿ ಅವಲಕ್ಕಿ ಉಪಯೋಗಿಸ್ತಾ ಇದ್ದೀವಲ್ವಾ, ಸ್ವಲ್ಪ ಮೆತ್ತಗಾಗಿ. ಈಗ ನೀರು ಹಾಕಿ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ನೆನೆಸಿ ಇಡೋಣ. ಅಷ್ಟರಲ್ಲಿ ನಾವು ಈ ಹಸಿ ಬಟಾಣಿ, ಈಗ ಸೀಸನ್ ಈ ಹಸಿ ಬಟಾಣಿ ಮತ್ತೆ ಅವರೆಕಾಳು, ಈ ಹಸಿ ಬಟಾಣಿನ ಹೀಗೆ ಎಡಿದ್ಬಿಟ್ಟು ಈ ಕಾಳುಗಳನ್ನ ಉಪಯೋಗಿಸ್ಕೊಳ್ಳೋಣ. ಇದನ್ನ ಬೇಯೋಕಿಡೋಣ. ಈಗ ಅದು ಅವಲಕ್ಕಿ ನೆನೆಯುವಷ್ಟರಲ್ಲಿ ಇದು ಬಟಾಣಿ ಕಾಳು ಬೇಯ್ತದೆ. ಅಂದ್ರೆ ಸ್ವಲ್ಪ ಬೆಂದ್ರೆ ಸಾಕು? ಸ್ವಲ್ಪ ಬೆಂದ್ರೆ ಇಲ್ಲ, ಕುಕ್ಕರ್ ಬೇಡ, ಹಾಗೆ ಪಾತ್ರೆಯಲ್ಲಿ ಒಂದು 5 ನಿಮಿಷ ಬೇಯಿಸೋಣ. ಈಗ ಒಲೆ ಉರಿಸಿದ್ರಲ್ಲ, ಇಟ್ಬಿಟ್ಟು 1 ಕಪ್ಪಿನಷ್ಟು ನೀರು ಹಾಕ್ಬಿಡಿ. ಅರ್ಧ ಕಪ್ಪಿನಷ್ಟು ಬಟಾಣಿ ಕಾಳು ಸಾಕು.
ಅದು ಅಂದ್ರೆ ಬಿಸಿ ಆದ ನಂತರವೇ ಹಾಕೊಳ್ಳಿಕ್ಕೆ ಸುಲಭ ಆಗುತ್ತದೆ, ಬೇಗ ಬೇಯ್ತದೆ. ಯೂಶುವಲಿ ಹಸಿ ಬಟಾಣಿ ಹಾಕುವಾಗ ಎಲ್ಲರೂ ಒಗ್ಗರಣೆಗೆ ಹಾಗೆ ಹಾಕಿ ಅದನ್ನ ಮಾಡ್ತಾರೆ. ಹೌದು, ಅದ್ರಲ್ಲಿ ಏನ್ ಗೊತ್ತಾ, ಎಣ್ಣೆಗೆ ಹಾಕಿ ಒಗ್ಗರಣೆಯಲ್ಲಿ ಬೇಯಿಸಬಹುದು. ಬಟ್ ಎಣ್ಣೆಗೆ ಹಾಕಿದ ತಕ್ಷಣ ಪಟ್ ಪಟ್ ಅಂತ ಬೇಳೆ ಆಗತ್ತ, ಒಡೆದೋಗುತ್ತೆ ಇದು. ಅದರಿಂದ ನಾವು ಬೇಯಿಸ್ಬಿಟ್ಟು ಅವಲಕ್ಕಿ ಇಡಿಯಾಗಿ ಸಿಗ್ಬೇಕು ಅಂತ ಹೇಳಿದ್ರೆ ಈ ತರ ಬೇಯಿಸ್ಬಿಟ್ಟು ಹಾಕಿದ್ರೆ ಅನುಕೂಲ. ಈಗ ಇದ್ರ ಬೇಯ್ತಾ ಇರ್ಲಿ, ಅಷ್ಟರಲ್ಲಿ ಈ ಅವಲಕ್ಕಿ ನೆಂದಿದೆ. ಇದನ್ನ ಇನ್ನೊಂದು ಪಾತ್ರೆಗೆ ಸೋಸ್ಬಿಡೋಣ. ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ಮಾಡುವಂತದ್ದ? ಹೇಗೆ? ಬ್ರೇಕ್ಫಾಸ್ಟ್ಗೆ ಮಾಡಬಹುದು, ಅಥವಾ ಸಾಯಂಕಾಲದ ಹೊತ್ತು ಮಕ್ಕಳು ಸ್ನಾಕ್ಸ್ ಏನಾದ್ರು ಕೇಳಿದಾಗ ಸ್ಕೂಲಿಂದ ಬಂದು ಮಾಡಿಕೊಡ್ಬಹುದು. ಒಳ್ಳೆ ಕುದಿ ಬರ್ತಾ ಇದೆ. ಹೌದು, ಸಾಕು. ಸ್ವಲ್ಪ ಮೆತ್ತಗಾದ್ರೆ ಸಾಕಿದು. ಮೆತ್ತಗಾದಾಗ ಹಾಗೆ ಪ್ರೆಸ್ ಮಾಡುವಾಗ ಬೆಂದಿರ್ಬೇಕು. ಹೌದು, ಸಾಕು. ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ ಮತ್ತೆ ಬೇಯಿಸೋಣ. ಉಪ್ಪು ಅಂದ್ರೆ ಉಪ್ಪು ಪೂರ್ತಿ ಸ್ವಲ್ಪ ಹೀರ್ದಾಗ ರುಚಿ ಬರುತ್ತೆ ಅದು. ಈಗ 5 ನಿಮಿಷ ಆಗಿದೆ, ತೆಗೆದು ಬಿಡೋಣವಾ? ನೆಕ್ಸ್ಟ್ ಇನ್ನು ಪ್ರೋಸೆಸ್ ಇದೆಯಾ ಇಲ್ಲಿ? ಹೌದು. ಈಗ ಅದಕ್ಕೆ ಬಾಣಲೆಯನ್ನು ಇಟ್ಬಿಟ್ಟು. ಓಕೆ. ಸೊ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಅವರ ಅಪ್ಲಯನ್ಸಸ್ ಎಲ್ಲ ಯುಟೆನ್ಸಿಲ್ಸ್ ಕೂಡ ಇದೆ. ಸೊ ನಮ್ಮ ಒಳ್ಳೆ ರೋಸ್ ಗೋಲ್ಡ್ ಇರುವಂಥ ಈ ಗ್ಯಾಸ್ ಸ್ಟವ್ ಕೂಡ ಅವ್ರದ್ದು. ಎನಿಥಿಂಗ್ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ನೀವು ಕೇಳಿರ್ಬೋದು, ಗ್ರೈಂಡರ್ಸ್ಗೆ ತುಂಬ ಹೆಸರುವಾಸಿ ಆಗಿದ್ದು. ಸೊ ಈಗ ಅವ್ರದ್ದು ಗ್ರೈಂಡರ್ಸಲ್ಲಿ ಡಿಫ್ರೆಂಟ್ ಇದೆ. ನಿಮಗೆ ಟೇಬಲ್ ಟಾಪ್ ಇದೆ, ಹಾಗೆ ಇದು ಟಿಲ್ಟಿಂಗ್ ವೆಟ್ ಗ್ರೈಂಡರ್, ಮಿಕ್ಸಿ, ಜಟ್ಪಟ್ ಅಂತ ಕೆಲಸ ಬೇಗ ಆಗುತ್ತೆ. ಸೊ ಗ್ಯಾಸ್ ಸ್ಟವ್ ಎಲ್ಲ ಇದೆ, ಯುಟೆನ್ಸಿಲ್ಸ್ ಕೂಡ. ಈಗ ಇದು ಬಿಸಿಯಾಗಿದೆ. ಈಗ ಇದಕ್ಕೆ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಆಯಿಲ್ ಹಾಕೋಣ. ನಾನ್ ಸ್ಟಿಕ್ ಆದ ಕಾರಣ ಸ್ವಲ್ಪ ಸಾಕಾಗುತ್ತೆ, ಸ್ವಲ್ಪನೇ ಸಾಕಾಗುತ್ತೆ. ಜಸ್ಟ್ ನಾವು ಆನಿಯನ್ ಫ್ರೈ ಮಾಡ್ತೀವಲ್ವಾ, ಅದಕ್ಕೋಸ್ಕರ. ಈಗ ಎಣ್ಣೆ ಸಿಮ್ಮಲ್ಲಿಡಮ್ಮ. ಎಣ್ಣೆ ಬಿಸಿ ಆದ ತಕ್ಷಣ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಹಾಕೋಣ. ಆಮೇಲೆ ಚಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪು, ಅರ್ಧ ಕಪ್ಪಿನಷ್ಟು ಈರುಳ್ಳಿ. ಈರುಳ್ಳಿ ಹಾಕಿದಷ್ಟು ರುಚಿ ಇರುತ್ತೆ. ಅಂದ್ರೆ ಇದು ಒಗ್ಗರಣೆಯಲ್ಲೇ ಟೇಸ್ಟ್ ಬರೋದಲ್ವಾ, ಹಾಗಾಗಿ ಇದೆಲ್ಲ. ಇದಕ್ಕೆ ಈ ಶೇಂಗಾ ಬೀಜ ಅಂದ್ರೆ ನೆಲಗಡಲೆ, ಕಡಲೆಬೇಳೆ ಎಲ್ಲ ಹಾಕಿದ್ರೆ ರುಚಿ ಬರುತ್ತೆ. ಆದ್ರೆ ನಾವು ಹಸಿ ಬಟಾಣಿ ಇರೋದ್ರಿಂದ ಅವೆಲ್ಲ ಬೇಕಾಗಲ್ಲ. ಓಕೆ. ಇದಕ್ಕೆ 2 ಮೆಣಸಿನಕಾಯಿ ಉದ್ದುದ್ದ ಕಟ್ ಮಾಡಿಬಿಟ್ಟು, ಯಾಕಂದ್ರೆ ಚಿತ್ರಾನ್ನದಲ್ಲಿ ತೆಗೆದು ಇಡ್ಬೋದು. ಉದ್ದುದ್ದಕ್ಕೆ ಅದಕ್ಕೆ ಕಟ್ ಮಾಡ್ಕೊಳ್ಳೋದು. ಹೌದು. ಈಗ ಅರ್ಧ ಕಪ್ಪಿನಷ್ಟು ಕ್ಯಾಪ್ಸಿಕಮ್, ದೊಡ್ಡ ಮೆಣಸಿನಕಾಯಿನ ಸಣ್ಣಗೆ ಹೆಚ್ಚಿಬಿಟ್ಟು ಈರುಳ್ಳಿ ಜೊತೆ ಹಾಕೋಣ. ಈ ಸ್ವಲ್ಪ ಒಗ್ಗರಣೆಯಲ್ಲೇ ಬಾಡ್ಲಿ. ದಪ್ಪ ಮೆಣಸಿನಕಾಯಿ ಎಲ್ಲದಕ್ಕೂ ಸೂಟ್ ಆಗತ್ತೆ. ಅದರದೊಂದು ಟೇಸ್ಟ್ ತುಂಬಾ ಇಷ್ಟ ನನಗಂತೂ. ನಂದದು ಫೇವ್ರೇಟ್ ಅದು. ಹೌದು, ನಾನ್ ವೆಜ್ ಯಾವ್ದಕ್ಕಾದ್ರೂ ಚಿಲ್ಲಿ ಮಾಡಿ ಏನೇ ಮಾಡಿ ಅದಕ್ಕೆ ಅದು ಕ್ಯಾಪ್ಸಿಕಮ್ ಕೆಲವರು ಅದನ್ನ ಹಾಗೆ ಬಿಡ್ತಾರಲ್ವಾ, ನಾನು ಅದನ್ನ ಹೆಕ್ಕಿ ತಿಂತೀನಿ. ನನ್ನ ಸ್ನೇಹಿತೆ ಒಬ್ಳು ಹೇಳ್ತಾ ಇರ್ತಾರೆ, ಇದು ಓ ಪಾಸಿಟಿವ್ ರಕ್ತ ಇದ್ದ ಹಾಗೆ ಅಂತ. ಸಾಂಬಾರ್ಗಾದ್ರಾಗ್ಲಿ, ಪಲ್ಯಕ್ಕಾದ್ರಾಗ್ಲಿ, ಗೊಜ್ಜುಗಾದ್ರಾಗ್ಲಿ, ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ದಪ್ಪ ಮೆಣಸಿನ್ಕಾಯಿ. ಸ್ವಲ್ಪ ಮೆತ್ತಗಾಯ್ತಿದ್ದು. ಈಗ ಅರ್ಧ ಕಪ್ಪಿನಷ್ಟು ಟೊಮೆಟೊ ಹಾಕೋಣ. ನೀವಾಗಲೇ ಹೇಳಿದ್ರಿ ಚಿತ್ರಾನ್ನಕ್ಕೆ ಲಿಂಬೆಹಣ್ಣು ಹಾಕ್ತಾರೆ ಅಂತ. ಇದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಟೊಮೆಟೊ ಹಾಕೋದ್ರಿಂದ ಟೊಮೆಟೊ ರುಚಿ ಇರುತ್ತೆ. ಲಿಂಬೆಹಣ್ಣು ಬೇಕಾಗಲ್ಲ. ಈಗ ನಾವು ಬಟಾಣಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ, ಅದರಿಂದ ಉಪ್ಪು ರುಚಿಗೆ ತಕ್ಕಷ್ಟು ಅಂತೀವಿ. ಇಷ್ಟೇ ಉಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ರುಚಿಗೆ ತಕ್ಕಷ್ಟು ಬೇಕು ಅಷ್ಟು. ಹೌದಷ್ಟು, ಅದು ಒಳ್ಳೆ ಪದ ಅಲ್ವಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಅವರವರ ರುಚಿಗೆ ಅನುಸಾರವಾಗಿ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಅದರಲ್ಲಿ 1 ಸ್ಪೂನು 2 ಸ್ಪೂನ್ ಅಂತ ನಾವು ಏನಾದರೂ ಪ್ರಮಾಣ ಹೇಳಿದ್ರೆ ಕೆಲವು ಸರಿ ಹೆಚ್ಚು ಕಡಿಮೆ ಆಗೋದು ಸಂಭವತೆ ಜಾಸ್ತಿ. ಹೌದೌದು. ಆಮೇಲೆ ನಾವು ಹೆಂಗಸರಿಷ್ಟು ಕೆಲವರಿಗಂತೂ A to Z 1 ಸ್ಪೂನ್ ಹಾಕಬೇಕು, 2 ಸ್ಪೂನ್ ಹಾಕಬೇಕು, ಇಂಥದ್ದು ಹೀಗೆ ಕೊಟ್ರೆ ಮಾತ್ರ ಕೆಲವರಿಗೆ ಅಡಿಗೆ ಮಾಡೋದಕ್ಕೆ ಬರೋದು. ಹೌದೌದು. ಸೊ ಅಂಥವ್ರು ಸ್ವಲ್ಪ
ನಿಧಾನವಾಗಿ ಮಾಡ್ಕೊಂಡು ಕಲಿತಾ ಇರಬೇಕು. ನಮ್ಗೆ ಬರ್ತಾ ಬರ್ತಾ ಕೈ ಅಳತೆನಲ್ಲೇ ಗೊತ್ತಾಗತ್ತೆ. ಎಸ್, ಅದು ಯಾವಾಗಲೂ ಅಷ್ಟೇ ಅಲ್ವಾ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಹೌದು, ಅದಕ್ಕೋಸ್ಕರವೇ ಹೇಳೋದು, ಅವಾಗ ಮಾಡ್ತಾ ಇರಿ. ಹೊಸದು ಟ್ರೈ ಮಾಡ್ತಾ ಇರುವಾಗ ಎಷ್ಟು ಪ್ರಮಾಣ ಹಾಕಬೇಕು ತನ್ನಷ್ಟಕ್ಕೆ ಗೊತ್ತಾಗುತ್ತೆ. ಹೌದೌದು. ಇದು ರೆಡಿ ಆಯ್ತು ನೋಡಿ, ಸಾಫ್ಟ್ ಆಯ್ತು. ಸಿಮ್ಮಲ್ಲೇ ಇರಬೇಕು. ಇದಾದ್ಮೇಲೆ ನೆಕ್ಸ್ಟ್ ಬೇಯಿಸಿ ಸೋಸಿರುವಂತದ್ದು. ನೀರು ಜಾಸ್ತಿ ಹಾಕಲ್ಲ, ಅದರಿಂದ ಇದ್ರಲ್ಲಿ ನೀರು ಜಾಸ್ತಿ ಹೋಗಲ್ಲ, ವೇಸ್ಟ್ ಆಗಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕೋಬಹುದು. ಇದರಲ್ಲಿ 1 ಚಮಚ ನೀರಿತ್ತಲ್ಲ, ಅದಕ್ಕೆ ಸೋಸಿದ್ದು. ಸೊ ಇದನ್ನು ಹಾಕ್ತೇನೆ. ಇದು ಸ್ವಲ್ಪ ಕೈ ಆಡಿಸಿದ ಮೇಲೆ ಈ ನೆನೆಸಿ ಬಸಿದಿರುವಂತಹ ಅವಲಕ್ಕಿ ನೋಡಿ ಮೆತ್ತಗಾಗಿದೆ. ಇದೇ ನೀರಲ್ಲಿ ಒಂದು 5 ನಿಮಿಷ ಸಾಕು. ಸೊ ಇದನ್ನು ಹಾಕೋಣ. ಬಿಳಿ ಅವಲಕ್ಕಿಗೆ ಹಸಿರು ಬಟಾಣಿ, ಹಸಿರು ಕ್ಯಾಪ್ಸಿಕಮ್ ಕಾಣ್ತಾ ಇದೆ. ಅಂದ್ರೆ ಬೇರೆ ಎಕ್ಸ್ಟ್ರಾ ಆಡೆಡ್ ಕಲರ್ಸ್ ಬೇಡ, ಅದರದೇ ಕಲರ್ಸ್ ಬೇಡ, ಕಲರೇ ಹಾಕಬಾರ್ದು. ಇದು ಟ್ರೈ ಕಲರ್ ಅಲ್ಲಿ ಕಾಣ್ತಾ ಇದೆ. ಹೌದು, ಟೊಮೆಟೊ ಹಾಕಿರೋದ್ರಿಂದ ಕೇಸರಿ ಬಿಳಿ ಹಸಿರು ಬಂದಾಗೆ ತಕ್ಷಣಕ್ಕೆ ನೋಡುವಾಗ ಫ್ರೈಡ್ ರೈಸ್ ತರ ಕಾಣ್ತಾ ಇದೆ. ಹೌದು. ಈಗ ಅಡಿಗೆ ಮಾಡಿದ್ಮೇಲೆ ನಾವು ಅಲಂಕಾರ ಅನ್ನೋದಿದೆಯಲ್ಲ, ಅದು ಅಷ್ಟೇ ಇಂಪಾರ್ಟೆಂಟ್ ಊಟ ಮಾಡಬೇಕು ಅಂದ್ರೆ. ಎಕ್ಸಾಕ್ಟ್ಲಿ. ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪು. ಕೆಲವರ ಮನೆಯಲ್ಲಿ ಊಟ ಮಾಡ್ಬೇಕಾದ್ರೆ, ತಿಂಡಿ ತಿನ್ಬೇಕಾದ್ರೆ ಕರಿಬೇವಿನ ಸೊಪ್ಪು ಎತ್ತಿಡ್ತಾರೆ. ಅಂತವ್ರ ಮನೆಯಲ್ಲಿ ಕರಿಬೇವಿನ ಸೊಪ್ಪನ್ನ ಸಣ್ಣಗೆ ಹೆಚ್ಚಾಕ್ಬೇಕು, ಅವಾಗ ಕೈಗೆ ಸಿಗೋದಿಲ್ಲ, ಅವಾಗ ಅದು ತಿಂದು ಹೋಗ್ತದೆ. ರೆಡಿ. ಕ್ಯಾಪ್ಸಿಕಮ್, ಬಟಾಣಿ ಕಾಳದ್ದು ಅವಲಕ್ಕಿ ನೋಡಿ, ಒಂದು ಬಹಳ ಬೇಗ ರೆಡಿ ಆಗ್ಬಿಡ್ತು. ಈ ಕಡೆ ಅವಲಕ್ಕಿ ನೆನೀತಾ ಇರುವಾಗ ಈ ಕಡೆ ಇದು ಕೂಡ ರೆಡಿ ಆಗುತ್ತೆ, ಬಟಾಣಿ ಬೆಂದು ರೆಡಿ. ಎಸ್ ಮೇಡಮ್, ಹಾಗಾದ್ರೆ ಸರ್ವ್ ಮಾಡಿ ತಗೊಳ್ಳಿ. ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ಲಾ? ಹೊಟ್ಟೆ ಹಸಿವಾಗುವಾಗ ಫಟಾಫಟ್ ಅಂತ ಮಾಡಬಹುದು. ಅನ್ನ ಎಲ್ಲ ಬೇಯೋದಕ್ಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹೌದು, ಇದು ಚಟ್ಪಟ್. ಅದರಲ್ಲೂ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ ಈ ಅವಲಕ್ಕಿ ಇದೆ ಅಲ್ವಾ, ತುಂಬಾ ಟೇಸ್ಟಿ. ನಿಮ್ಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಕುಚ್ಚಲಕ್ಕಿಯ ಅವಲಕ್ಕಿ ಕೂಡ ಇದೆ, ಅಂದ್ರೆ ಕೆಂಪು ಅವಲಕ್ಕಿ. ಅದು ಇನ್ನೂ ಟೇಸ್ಟ್. ಹೆಚ್ಚಾಗಿ ನಾವು ಈ ಕಡೆ ಸೌತ್ ಕೆನರಾದಲ್ಲಿ ಎಲ್ರಿಗೂ ಕುಚ್ಚಲಕ್ಕಿ ತುಂಬಾ ಇಷ್ಟ. ಹೌದು, ಅದರಲ್ಲೂ ಕೆಂಪು ಕುಚ್ಚಲಕ್ಕಿ. ಸೊ ಅದರಲ್ಲಿ ಅವಲಕ್ಕಿ ಕೂಡ ಇದೆ, ಅದನ್ನು ಕೂಡ ನೀವು ಒಮ್ಮೆ ಟ್ರೈ ಮಾಡಿ. ಈಗ ಇದನ್ನೊಂದು ಟ್ರೈ ಮಾಡ್ತಾ ಇದ್ದೀರಿ, ಅದನ್ನು ಕೂಡ ಟ್ರೈ ಮಾಡಿ. ಆಯ್ತಾಯ್ತು. ಸೊ ಇದಕ್ಕೆ ಅಲಂಕಾರಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಅಲಂಕರಿಸೋಣ. ಬಿಸಿ ಬಿಸಿ ಅವಲಕ್ಕಿ, ಬಟಾಣಿ, ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿ. ಥ್ಯಾಂಕ್ ಯು. ಸವೆದು ಹೇಳಿ, ಒಟ್ಟಿಗೆ ಸವಿಯೋಣ. ಆಯ್ತು, ಥ್ಯಾಂಕ್ ಯು. ಸೆಕೆಗಾಲದಲ್ಲಿ ಅಡುಗೆ ಅಂತೂ ಜಟ್ಪಟ್ ಸೂಪರ್ ಫಾಸ್ಟಲ್ಲಿ ಆಗಬೇಕು, ಆದರೆ ಟೇಸ್ಟ್ ಮಾತ್ರ ಸೇಮ್ ಬೇಕು. ಹಾಗಾದರೆ ಅದಕ್ಕೆ ಕರೆಕ್ಟಾಗಿ ಪೂರಕವಾಗಿ ಇರುವಂಥ ಒಂದು ಡಿಶ್ ಇಲ್ಲಿದೆ, ಅವಲಕ್ಕಿ ಕ್ಯಾಪ್ಸಿಕಮ್ ಬಟಾಣಿ ಚಿತ್ರಾನ್ನ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕ್ಯಾಪ್ಸಿಕಮ್ ಬಟಾಣಿ ಅವಲಕ್ಕಿ ಚಿತ್ರಾನ್ನ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಜೀರಿಗೆ ಸಿಡಿಸಿ, ಕರಿಬೇವು, 1 ದೊಡ್ಡ ಹೆಚ್ಚಿದ ಈರುಳ್ಳಿ, 4 ರಿಂದ 5 ಹಸಿಮೆಣಸು, ಹೆಚ್ಚಿದ ಕ್ಯಾಪ್ಸಿಕಮ್ ಹಾಕಿ ಹುರಿದು, ಟೊಮ್ಯಾಟೊ, ರುಚಿಗೆ ಅನುಸಾರವಾಗಿ ಉಪ್ಪು ಸೇರಿಸಿ ಬೇಯಿಸಿ. ಟೊಮ್ಯಾಟೊ ಬೆಂದ ನಂತರ ಬೇಯಿಸಿದ ಹಸಿ ಬಟಾಣಿ, 5 ನಿಮಿಷ ನೆನೆಸಿ ಸೋಸಿದ ದಪ್ಪ ಅವಲಕ್ಕಿ ಹಾಕಿ ಚೆನ್ನಾಗಿ ಬೆರೆಸಿ 1-2 ನಿಮಿಷ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಕ್ಯಾಪ್ಸಿಕಮ್ ಬಟಾಣಿ ಅವಲಕ್ಕಿ ಚಿತ್ರಾನ್ನ. ಬಿಸಿ ಬಿಸಿ ಚಿತ್ರಾನ್ನ ರೆಡಿ. ನೆಕ್ಸ್ಟ್ ಚಿಲ್ಡ್ ಆಗಿ, ಕೋಲ್ಡ್ ಆಗಿ ಏನೋ ಒಂದು ಡ್ರಿಂಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ತಡ ಬೇಡ, ಡ್ರಿಂಕ್ ಏನಾದರೂ ಇದೆ ಅಂತ ಹೇಳಿದ್ರೆ ತುಂಬ ಖುಷಿ ಅನಿಸುತ್ತೆ. ರೆಡಿ ಮಾಡ್ತಾ ಇದ್ದಾರೆ, ಅಷ್ಟೊತ್ತು ನಾವು ತಗೊಂಡು ಒಂದು ಸಣ್ಣ ಬ್ರೇಕ್.
ವಿರಾಮದ ನಂತರ ಮತ್ತೊಮ್ಮೆ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ, ಪೋಸ್ಟ್ಮ್ಯಾನ್ ತೂರ್ ದಾಲ್, ನಾನ್ ಮಸಾಲಾ, ಕೆಸಿ ಪ್ಯೂರ್ ಕೌಗಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ, ಹಾಗೆಯೇ ವಿದ್ಯಾ ಕಾಫಿ. ಸೊ ಈಗ ಕೋಲ್ಡ್ ಕಾಫಿಯೋ ಅಥವಾ ಕೋಲ್ಡ್ ಟೀಯೋ ಅಥವಾ ಇನ್ನೇನಾದರೂ ಪಾನೀಯ ನಮಗೆ ಹೇಳ್ಕೊಡ್ತಾ ಇದ್ದಾರೆ, ಬನ್ನಿ ಕೇಳೋಣ ಮೇಡಮ್. ಸೊ ಚಿಲ್ಡ್ ಅಂತ ಹೇಳಿದ್ರೆ ನಿಮಗೆ ಬಿಸಿಯಲ್ಲೂ ಕೂಡ ಕಾಫಿ ಕುಡಿಬಹುದು, ಅದನ್ನು ಚಿಲ್ ಆಗಿ ಕೂಡ ಮಾಡ್ಬೋದು. ಬಿಸಿ ಬಿಸಿ ಟೀ ಕೂಡ ಕುಡಿಬೋದು, ಹಾಗೆ ಕೋಲ್ಡ್ ಟೀ ಕೂಡ ಕುಡಿಬೋದು. ಈಗ ಯಾವುದು? ಇಲ್ಲ, ಕಾಫಿ ಟೀ ಬೇಡ ಈ ಸೆಕೆಗೆ, ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ. ಓಕೆ. ಸೊ ಬೇಕನ್ಸಿದವರು ಅದನ್ನು ಮಾಡ್ಬೋದು. ಟೀ ಕಾಫಿ ಅಗತ್ಯ ಯಾವಾಗ್ಲೂ ಬೇಕು ಅನ್ನೋರು ಕೋಲ್ಡ್ ಅಲ್ಲಿ ಮಾಡ್ಕೊಳ್ಬೋದು. ಇಷ್ಟೊಂದು ಬೆವರ್ತಾ ಇದ್ದೀವಿ, ಟೀ ಕಾಫಿ ಬೇಡ, ಜ್ಯೂಸ್ ಮಾಡ್ಕೊಂಡು ಸೋಡಾದ ಜೊತೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ. ಯಾವುದು? ಲೆಮನ್ ಹಾಕಿ ಮತ್ತೆ ಅದಕ್ಕೆ ಜೀರಾ ಹಾಕಿ, ಜೀರಿಗೆನ ಹುರಿದ್ಬಿಟ್ಟು ಪುಡಿ ಮಾಡಿದ್ರೆ ಅದರ ಫ್ಲೇವರೇ ಚಂದ. ಆ ಪೌಡರ್ ಹಾಕ್ಬಿಟ್ಟು ಮಾಡೋದು ಹೇಳ್ಕೊಡ್ತೀನಿ. ಓಕೆ, ಡನ್. ಸ್ಟಾರ್ಟ್ ಮಾಡೋಣ. ಹೇಗೆ, ಏನ್ ಕೊಡ್ಲಿ, ಏನಾದ್ರು ಕೊಡ್ಲಾ? ಈಗ ಮೊದಲಿಗೆ ಜೀರಿಗೆ ಮತ್ತೆ ಒಂದ್ 4 ಕಾಳು ಮೆಣಸು ಹಾಕ್ಬಿಟ್ಟು ಹುರಿದ್ಬಿಟ್ಟು ಪುಡಿ ಮಾಡೋಣ. ಅದನ್ನು ಹುರಿಲಿಕ್ಕೆ ಫ್ರೆಶ್ ಆಗಿ ಪೌಡರ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಓಕೆ. ಸಿಮ್ಮಲ್ಲಿ ಇಟ್ಬಿಡಿ. ಈಗ ಬಿಸಿ ಆಯ್ತು. ಇದಕ್ಕೆ 1 ಸ್ಪೂನಿನಷ್ಟು ಜೀರಿಗೆ ಹಾಕೋಣ. ಇದನ್ನು ಮಾಡಿ ಇಡಬಹುದು. ಪೌಡರ್ ಮಾಡಿ ತೆಗೆದಿಟ್ಕೊಳ್ಬಹುದು. ಅದಕ್ಕೆ 4 ಕಾಳು ಮೆಣಸು ಅಷ್ಟೇ ಸಾಕಾಗತ್ತೆ. ಇದನ್ನ ಹುರಿದ್ಬಿಟ್ಟು, ಅಂದ್ರೆ 1 ದೊಡ್ಡ ಸ್ಪೂನ್ ಜೀರಿಗೆಗೆ 4 ಕಾಳು ಮೆಣಸು ಸಾಕಾಗತ್ತೆ. ಓಕೆ. ಜೀರಿಗೆ ಹುರಿಯುವಾಗ್ಲೇ ಘಮ ಅಂತ ಇದೆ, ಘಮ ಬರ್ತಾ ಇದೆ, ಪರಿಮಳ ಬರ್ತಾ ಇದೆ. ಹೌದು, ಸ್ವಲ್ಪ ಚಟಪಟ ಅಂತ ಶಬ್ದ ಬರುತ್ತೆ ನೋಡಿ. ಇಷ್ಟ ಆಗುವಾಗ ಸ್ಟವ್ ಆಫ್ ಮಾಡಿ. ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡರ್ ಮಾಡಿಬಿಡೋಣ. ತಣ್ಣಗಾಗಿದೆ, ಮಿಕ್ಸಿ ಜಾರ್ಗೆ ಹಾಕ್ತೀನಿ. ಇದು ಪೌಡರ್ ಮಾಡೋ ಕೆಲಸ ನಿಮ್ದು. ಎಸ್, ಸ್ವಲ್ಪ ತಣ್ಣಗಾದ್ರೂ ಸಾಕಲ್ಲ? ಸಾಕು. ಪುಟ್ಟದಾದ ಜಾರ್ ಆದ್ರೂ ಕೂಡ ನಿಮ್ಗೆ ಒಳ್ಳೆ, ಸ್ವಲ್ಪ ಇದ್ರೂ ಕೂಡ ಒಳ್ಳೆ ಪೌಡರ್ ಆಗಿ ಬಂದಿದೆ, ಫೈನ್ ಪೌಡರ್ ಆಗಿ. ಇಷ್ಟು ಪೌಡರ್ ಆದ್ರೆ ಸಾಕು. ಇದಕ್ಕೆ 1.5 ಚಮಚದಷ್ಟು ಬೆಲ್ಲ ಹಾಕೋಣ. ಸಕ್ಕರೆ ಬೇಡ. 1 ಚಮಚ ಅಥವಾ 2 ಚಮಚನೂ ಹಾಕೋಬಹುದು. ಸಿಹಿ ಜಾಸ್ತಿ ಬೇಕು ಅಂದ್ರೆ 2 ಚಮಚ ಬೆಲ್ಲ. ಒಂದು ವಿಶೇಷ ಏನು ಅಂದ್ರೆ ಸಾಲ್ಟ್ ಹಾಕಬಾರ್ದು. ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಅಂತ ಸಿಗುತ್ತೆ ಜ್ಯೂಸ್ ಅಲ್ಲಿ, ಕಾಲಾ ನಮಕ್ ಅಂತ ಹೇಳ್ತಾರೆ. ಬರೀ 1-2 ಚಿಟಿಕೆಯಷ್ಟು ಅಷ್ಟೇ ಹಾಕ್ಬೇಕು. 2 ಚಿಟಿಕೆಯಷ್ಟು ಚಾಟ್ ಮಸಾಲ. ಈ ಮಸಾಲೆಗಳು ಇದ್ರೆ ಮನೆಯಲ್ಲಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಅದರ ಮೇಲೆ ಹಾಕೊಂಡು ತಿನ್ಬಹುದು. ಈಗ ನಾವು ಜೀರಿಗೆ ಮತ್ತೆ ಪೆಪ್ಪರ್ ಪೌಡರ್ ಮಾಡಿದೀವಲ್ವಾ, ಆ ಪೌಡ್ರು ಮತ್ತೆ ಈ ಚಾಟ್ ಮಸಾಲ, ಹಣ್ಣಿನ ರುಚಿ ಜಾಸ್ತಿ ಆಗ್ತದೆ. ಇದು ಈಗ ನಾವು ಜೀರಿಗೆ ಮತ್ತೆ ಇದು ಪೌಡರ್ ಮಾಡಿದೀವಲ್ವಾ, ಅದು 3 ಚಿಟಿಕೆಯಷ್ಟು ಅಂದ್ರೆ 1/4 ಟೀ ಸ್ಪೂನ್, ಜಾಸ್ತಿ ಆಗತ್ತೆ, ಅಷ್ಟು ಹಾಕ್ಬೇಕು. ನಾವು ಮಾಡೋ ಜ್ಯೂಸಿನ ಪ್ರಮಾಣದ ಮೇಲೆ ಇರ್ತದೆ. ಇದಾದ್ಮೇಲೆ ಲಿಂಬೆ ಹಣ್ಣು ಜ್ಯೂಸ್ ಹಾಕ್ಬಿಡೋಣ, ಅದರ ನೀರು ಹಾಕ್ಬಿಡೋಣ ಹಿಂಡ್ಬಿಟ್ಟು. ಬರೀ ನಿಂಬೆ ಜ್ಯೂಸ್ ಅಥವಾ ಲೆಮನ್ ಜ್ಯೂಸ್ ಜಾಸ್ತಿ ಈಗ ಕುಡಿತಾರೆ, ಅದರ ಬದಲು ಈ ತರನು ಮಾಡ್ಕೊಳ್ಬಹುದು. ಹೌದೌದು, ಬೆಲ್ಲ ಇರೋದ್ರಿಂದ ಬೆಲ್ಲ ಇನ್ನಷ್ಟು ಅಂದ್ರೆ ನಮ್ಮ ದಾಹವನ್ನ ಅದು ಕಮ್ಮಿ ಮಾಡುತ್ತೆ. ಹೌದು, ಹಿಂದೆ ಎಲ್ಲ ಮನೆಗೆ ಯಾರಾದ್ರೂ ಬಿಸಿಲಲ್ಲಿ ಅತಿಥಿಗಳು ಬಂದ್ರೆ ಬಂದ ತಕ್ಷಣನೇ ಬೆಲ್ಲ ಮತ್ತೆ ನೀರು ಕೊಡ್ತಾ ಇದ್ರು.
ಅಂದ್ರೆ ಬೆಲ್ಲ ಪೂರ್ತಿ ಅದ್ರಲ್ಲೇ ಕರಗ್ಬೇಕಾ? ಹೌದೌದು. ನೀರೇನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಈ ನೀರಲ್ಲಿ ಕೂಡ ಮಾಡಬಹುದು, ನೀರಲ್ಲಿ ಕೂಡ ಮಾಡಬಹುದು. ನಾನಿವತ್ತು ಹೇಳ್ಕೊಡ್ತಾ ಇರೋದು ಸೋಡಾದಲ್ಲಿ. ಈ ಜೀರಾ ಸೋಡಾ ಸರ್ಬತ್ ಹೇಳ್ತಾರೆ, ಆ ರೀತಿಯ ಇದು? ಹೌದೌದು, ಹಾಗೆ ಆಗ್ತದೆ. ಉತ್ತರ ಭಾರತದ ಕಡೆ ಇದು ಜಾಸ್ತಿ, ಅಲ್ಲಿ ಶೆಕೆನೂ ಜಾಸ್ತಿ. ನಾವ್ ಇಲ್ಲೇ ಶೆಕೆ ಅಂತೀವಿ, ಇನ್ನಲ್ಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಎಕ್ಸ್ಟ್ರೀಮ್ ಶೆಕೆ ಮತ್ತೆ ಚಳಿ ಎರಡೂ ಎಕ್ಸ್ಟ್ರೀಮ್ ಇರ್ತದೆ. ಈ ಕರಗಿದೆ ಅಮ್ಮ. ಈಗ ಇದಕ್ಕೆ ಸೋಡಾ ಹಾಕೋಣ. ತಣ್ಣಗಾಗ್ಲಿ ಅಂತ ಅಂದ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಟಿದ್ದೀರಾ? ಎಸ್ ಮೇಡಮ್, ತಗೊಂಡು. ಈಗ ಇದು ರೆಡಿ ಆಗಿದೆ, ಸರ್ವ್ ಮಾಡೋಣ. ಓ ಎಸ್, ನೀಕಿ ಅವ್ರ ಪೂಚ್ ಈ ಶೆಕೆಗೆ ನೀವು ಈ ತರ ಚಿಲ್ಡ್ ಮಾಡಿ ಕೊಡುವಾಗ ಯಾರು ಬೇಡ ಹೇಳ್ತಾರೆ. ಇದು ಸಿರಪ್ ಅಷ್ಟೇ ಹಾಕೊಂಡ್ರೆ ಸಾಕಾ? 2 ಸ್ಪೂನ್ ಅಷ್ಟೇ. ಹೌದು. ಈಗ ನೀವು ಕೋಲ್ಡ್ ಅಂತ ಕೇಳಿದ್ದೀರಲ್ವಾ, 2 ಐಸ್ ಕ್ಯೂಬ್ ಹಾಕ್ಲಾ? ಓ ಎಸ್. ಈಗ ಇದಕ್ಕೆ ಸೋಡಾ ಹಾಕೋಣ. ಪ್ಲೇನ್ ಸೋಡಾ ಕೂಡ ಆಗುತ್ತೆ, ಬೇರೆ ಯಾವ್ದಾದ್ರು? ಪ್ಲೇನ್ ಸೋಡಾ ಹಾಕಿ. ಪ್ಲೇನ್ ಸೋಡಾ ಮಾತ್ರ. ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಬರ್ತದೆ. ಲಿಂಬೆ ಹಣ್ಣಿನ ಜೊತೆ ಅಲಂಕರಿಸೋಣ. ಸೋಡಾ ಜೀರಾ ಜ್ಯೂಸ್, ಶರ್ಬತ್. ಎಸ್, ಶರ್ಬತ್ ಅಂತ ಹೇಳಿದ್ರೆ ಕರೆಕ್ಟ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಇದನ್ನ ಟೇಸ್ಟ್ ನೋಡೋಣ. ಆರಾಮ್ಸೆ ಕೂತ್ಕೊಂಡು ಕಿಚನ್ ಅಲ್ಲಿ ಸಾಕು, ಇನ್ನು ಕೂತ್ಕೊಂಡು ನೋಡೋಣ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೊ ಸೋಡಾ ಜೀರಾ ಶರ್ಬತ್ ತಯಾರಾಗಿದೆ. ಶೆಕೆಗಾಲಕ್ಕೆ ಹೇಳಿ ಮಾಡಿಸಿದ್ದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಜೀರಾ ಸೋಡಾ ಸರ್ಬತ್ ತಯಾರಿಸುವ ವಿಧಾನ. ಮೊದಲಿಗೆ 1 ಚಮಚದಷ್ಟು ಜೀರಿಗೆಗೆ 4 ರಿಂದ 5 ಕಾಳುಮೆಣಸು ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ಪುಡಿ ಮಾಡಿಕೊಳ್ಳಿ. ಆನಂತರ ರುಚಿಗೆ ಬೇಕಾಗುವಷ್ಟು ಬೆಲ್ಲ, 1/4 ಚಮಚದಷ್ಟು ಕಪ್ಪು ಉಪ್ಪು, 1/4 ಚಮಚ ಚಾಟ್ ಮಸಾಲ ಪುಡಿ, 1/4 ಚಮಚದಷ್ಟು ಹುರಿದು ಪುಡಿ ಮಾಡಿದ ಜೀರಿಗೆ ಪುಡಿ, 1 ನಿಂಬೆಯ ರಸ ಹಾಕಿ ಚೆನ್ನಾಗಿ ಕಲಸಿ ಬೆಲ್ಲವನ್ನು ಕರಗಿಸಿಕೊಳ್ಳಿ. ಬಳಿಕ ಸರ್ವಿಂಗ್ ಗ್ಲಾಸ್ನಲ್ಲಿ ತಯಾರಿಸಿದ ಮಿಶ್ರಣವನ್ನು 2 ಚಮಚದಷ್ಟು ಹಾಕಿ ಬೇಕಿದ್ದಲ್ಲಿ ಐಸ್ ಕ್ಯೂಬ್ ಸೇರಿಸಿ ಸಪ್ಪೆ ಸೋಡಾ ಹಾಕಿ ಸವಿಯಿರಿ. ಜೀರಾ ಸೋಡಾ ಸರ್ಬತ್. ಎಸ್ ಮೇಡಮ್, ಸೊ ಕೂಲ್, ठंडा ಕೂಲ್ ಆಗಿ ಒಂದು ಜ್ಯೂಸ್ ರೆಡಿ ಆಗಿದೆ. ಈ ಕಡೆ ಊಟಕ್ಕೆ ಅಂತ ಹೇಳಿ ಜಟ್ಪಟ್ಟಾಗಿ ಚಿತ್ರಾನ್ನ. ನನ್ನ ಕೆಲಸ ಆಯ್ತು. ಈಗ ನೀವು ರುಚಿ ನೋಡಿ ಹೇಳುವಂತ ಕೆಲಸ ಇದೆ. ಖಂಡಿತ, ನಾನಂತೂ ಕಾಯ್ತಾ ಇದ್ದೀನಿ. ಯಾಕೆ ಗೊತ್ತಾ, ಹೊಟ್ಟೆ ಬೇರೆ ಚುರು ಅಂತಿದೆ. ಸೊ ತಗೊಳ್ಳಿ ಮೇಡಮ್, ಟೇಸ್ಟ್ ನೋಡಿ. ಚಿತ್ರಾನ್ನ ಟೇಸ್ಟ್ ಇಲ್ಲ, ಒಂಥರ ಡಿಫ್ರೆಂಟ್ ಟೇಸ್ಟು. ಹೌದು, ಯಾಕಂದ್ರೆ ನಾವು ಲಿಂಬೆ ಹಣ್ಣು ಹಾಕ್ಲಿಲ್ಲ ನೋಡಿ. ಲಿಂಬೆ ಹಣ್ಣಿನ ಚಿತ್ರಾನ್ನನೇ ಬೇರೆ. ಮಧ್ಯದಲ್ಲಿ ಆ ಬೈಟ್ ಸಾಫ್ಟ್ ಆಗಿ ಆ ಗ್ರೀನ್ ಪೀಸ್ ಸಿಗ್ತಾ ಇದೆ, ಅದು ಸೂಪರ್. ಕ್ಯಾಪ್ಸಿಕಮ್ದು ಅದರದೇ ಫ್ಲೇವರ್. ನಾನಂತೂ ಕ್ಯಾಪ್ಸಿಕಮ್ದು ಫ್ಯಾನ್ ಯಾವಾಗಲೂ. ಅದರದ್ದು ಒಂದು ಫ್ಲೇವರ್ ಬಂದ ಕೂಡಲೇ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಇದು ಯೂಶ್ವಲಿ ಅವಲಕ್ಕಿ ಚಿತ್ರಾನ್ನ ಅಂತ ಹೇಳಿದ ಕೂಡಲೇ ಮೂಗು ಮುರಿಯೋರು ತುಂಬ ಜನ ಇದ್ದಾರೆ. ಅಂಥವ್ರಿಗೆ ಇದು ತುಂಬ ಚೆನ್ನಾಗಿರುತ್ತೆ, ಸೂಪರ್ ಆಗಿದೆ. ವೆರಿ ನೈಸ್. ಮಧ್ಯಾಹ್ನ ಊಟಕ್ಕೂ ಸಹಿ ಇದು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಸೊ ಇದು ನೋಡೋಣ. ವೆರಿ ಈಗ ಸ್ವಲ್ಪ ಕಲಸ್ಕೊಂಡು ಕುಡಿಯಿರಿ. ಕೆಳಗಡೆ ಇರೋದು ಜೀರಾ ಪೌಡರ್ ಎಲ್ಲ ಮಿಕ್ಸ್ ಆಗಿ ಒಳ್ಳೆ ಫ್ಲೇವರ್ ಬರ್ತಾ ಇದೆ. awesome. ಚೆನ್ನಾಗಿದೆ. ಅದನ್ನು ಹಾಗೆ ಕುತ್ಕೊಂಡು ಈ ಥರ ಗಡಿಬಿಡಿಯಲ್ಲಿ ಎಲ್ಲ ಆರಾಮ್ಸೆ ಕುತ್ಕೊಂಡು ಸಿಪ್ ಬೈ ಸಿಪ್ ತಗೊಳ್ತಾ ಇರುವಾಗ ಸೂಪರ್. ಶೆಕೆ ಎಲ್ಲ ಮರೆತು ಬಿಡ್ತೀರಾ. ಸೊ ಇದು ಹೊಟ್ಟೆಗೂ ತಂಡಾಯಿತು. ಇದು ಒಂಥರ ನಮಗೆ ಈ ಶೆಕೆಗೆ ಈ ಥರನೂ ಕೂಡ ಥಂಡಿ ಸಿಗುವಂಥ ಒಂದು
ರೆಸಿಪಿ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಒಂದು ತಣ್ಣಗಿದೆ, ಒಂದು ಬಿಸಿ ಬಿಸಿಯಾಗಿದೆ. ಆದ್ರೆ ಒಂದು ಇಲ್ಲಿ ತಣ್ಣಗಾಗಿಸುತ್ತೆ, ಒಂದು ಇಲ್ಲಿ ಬಾಯಿಗೆ ತಣ್ಣಗಾಗಿಸುತ್ತೆ. ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿವರೆಗೂ ಬಂದು ಒಳ್ಳೆ ನಿಮ್ಮ ಕೈರುಚಿಯನ್ನ ಆ್ಯಂಡ್ ನಿಮ್ಮ ಒಂದೊಂದು ಚಿಕ್ಕ ಚಿಕ್ಕ ಟಿಪ್ಸ್ ಹೇಳ್ತೀರಲ್ಲ, ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಟಿವಿ ತಂಡದವರಿಗೆ ತುಂಬ ತುಂಬ ಧನ್ಯವಾದಗಳು. ಸೊ ನೀವು ಬರೀ ಧನ್ಯವಾದ ಹೇಳಿದ್ರೆ ಆಯ್ತಾ, ಅಷ್ಟು ದೂರದಿಂದ ಬಂದು ನಮಗೆ ಒಳ್ಳೆ ಅಡುಗೆ ಹೇಳ್ಕೊಟ್ಟಿರೋ ಅದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಕುಚಲಕ್ಕಿ. ಥ್ಯಾಂಕ್ ಯು. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಓಕೆ, ನೆಕ್ಸ್ಟ್ ಟೈಮ್ ನಾನಾ ಮಸಾಲಗಳನ್ನು ಹಾಕಿ ಅಡಿಗೆ ಮಾಡಿ ಬಂದು ಇಲ್ಲಿ ಬೇರೆ ಹೇಳ್ಕೊಡ್ಬೇಕು. ಖಂಡಿತ ಖಂಡಿತ. ಸೋ ಮಚ್. ನಾವಂತೂ ಕಾಯ್ತಾ ಇರ್ತೀವಿ. ಸೊ ಖಂಡಿತವಾಗ್ಲೂ ಬಂದು ಹೇಳ್ಕೊಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೂಪರ್ ಆಗಿರುವಂಥ ಚಿಲ್ ಆಗಿರುವಂಥ ಸೋಡಾ ಸರ್ಬತ್ ಸೂಪರ್ ಆಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಚಿಲ್ಡ್ ಆಗಿರುವಂಥ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run, run, run. ಇದೇಗೆ ಎಲ್ಲಾ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲಾ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.